ಬ್ಯಾಂಕುಗಳ ತೊಟ್ಟಿಲೆಂದು ಕರೆಯುವ ಕರಾವಳಿಯ ಇತಿಹಾಸದಲ್ಲಿ ರಾಷ್ಟ್ರೀಕೃತ ಬ್ಯಾಂಕುಗಳ ಸಾಲಿನಲ್ಲಿರುವ ಜೊತೆಯಾಗಿ ರೈತಾಪಿ ವರ್ಗ ಬದಲಾಗಿರುವ ಹೆಮ್ಮೆಯ ಬ್ಯಾಂಕ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಇಂದು ವಿಶೇಷವಾಗಿ ಮಂಗಳೂರು ನಗರ ಪೊಲೀಸ್ ಇಲಾಖೆಗೆ ಕೊಡಮಾಡಲ್ಪಡುವ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುವುದಕ್ಕೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬ್ಯಾಂಕಿನ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇದರ ವತಿಯಿಂದ ನಮ್ಮ ಜನರ ಸುರಕ್ಷೆ, ಮಹಿಳೆಯರ ಸುರಕ್ಷತೆ, ಮಕ್ಕಳ ಸುರಕ್ಷತೆಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಎರಡು ಸಹಕಾರಿ ಕ್ಷೇತ್ರದಲ್ಲಿ ಅದ್ವಿತೀಯವಾದಂತಹ ಸಾಧನೆಗೈದಿರುವಂತಹ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಈಗಾಗಲೇ ಅನೇಕ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಬ್ಯಾಂಕ್ ಅನ್ನು ರಾಷ್ಟ್ರಕ್ಕೆ ಮಾದರಿಯನ್ನಾಗಿಸಿದಂತ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ಸಹಕಾರದೊಂದಿಗೆ ನಮ್ಮೆಲ್ಲ ಆಡಳಿತ ಮಂಡಳಿ ಆ ಒಂದು 2 ಸ್ಕಾರ್ಪಿಯೋ ವಾಹನಗಳನ್ನು ಇಂದು ಪೊಲೀಸ್ ಆಯುಕ್ತರಾದಂತ ಬಹಳ ದಕ್ಷ, ಪ್ರಾಮಾಣಿಕ ಹಾಗೂ ನಮ್ಮ ಜಿಲ್ಲೆಯ ಅತ್ಯುತ್ತಮ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದಂತ ಸನ್ಮಾನ್ಯ ಸುಧೀರ್ ರೆಡ್ಡಿ ಅವರು ಇಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ಹಸ್ತಾಂತರಗೊಳಿಸಿದ್ದಾರೆ. ನಮ್ಮ ಪೊಲೀಸ್ ಆಯುಕ್ತರನ್ನು ನಾನು ನಮ್ಮೆಲ್ಲರ ಪರವಾಗಿ, ಬ್ಯಾಂಕಿನ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ಸುರೇಂದ್ರ ಬಾಬು ಅವರು ಕೂಡ ಉಪಸ್ಥಿತರಿದ್ದಾರೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಅಧ್ಯಕ್ಷರು ಹಾಗೂ ಈ ಎಡಬದಿಯಲ್ಲಿ ಕುತ್ಕೊಂಡವರು ನಮ್ಮ ಸರ್ ನವೋದಯ ಚಾರಿಟಿ, ನಮ್ಮ ಡಿಸಿಪಿ ಕ್ರೈಮ್ ಅಂಡ್ ಟ್ರಾಫಿಕ್ ನಮ್ಮ ಗೌರವಾನ್ವಿತ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಸುದೀಪ್ ಕುಮಾರ್ ರೆಡ್ಡಿ ಇವರನ್ನ ಅತ್ಯಂತ ಗೌರವಪೂರ್ವಕವಾಗಿ ಈ ಸಭಾ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದರು. ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ ಸನ್ಮಾನ್ಯ ಶ್ರೀ ಸುರೇಂದ್ರ ಬಾಬುರವರು. ಅವರನ್ನ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಈ ಶುಭ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಆಯುಕ್ತರು ಸನ್ಮಾನ್ಯ ಸುಧೀರ್ ಕುಮಾರ್ ರೆಡ್ಡಿ ಅವರು ಪಾಂಡಿಚೇರಿಯಲ್ಲಿ ಇಂಜಿನಿಯರಿಂಗ್ ಪದವಿಯನ್ನ ಪಡೆದು 2010ರಲ್ಲಿ IPS ಅಧಿಕಾರಿಯಾದವರು. ಕರ್ತವ್ಯಕ್ಕೆ ಕರ್ನಾಟಕವನ್ನೇ ಕೇಡರಾಗಿ ಆಯ್ದುಕೊಂಡು ಮೊದಲಿಗೆ ಬಂಟ್ಕಳದಲ್ಲಿ ತಮ್ಮ ಸೇವೆಯನ್ನ ಆರಂಭಿಸಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ SP ಆಗಿ ಪ್ರಸ್ತುತ ಪೊಲೀಸ್ ಆಯುಕ್ತರಾಗಿ ಮಂಗಳೂರಿನ ಶಾಂತಿಯ ಸುವ್ಯವಸ್ಥೆಯನ್ನ ಕಾಪಾಡಿಕೊಂಡು ಬಂದವರು. ಈಗ ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಯುತ ಸುಧೀರ್ ಕುಮಾರ್ ರೆಡ್ಡಿ ಅವರು ತಮ್ಮ ಅನಿಸಿಕೆಯನ್ನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಚೇರ್ಮನ್ ಆದಂತ ಸುಮಾರು 20 ದಿವಸ ಕೂಡ ಆಗಿರ್ಲಿಕ್ಕಿಲ್ಲ, ಮೋಸ್ಟ್ಲಿ ಬಹಳ ಕಡಿಮೆ ದಿವಸ. ನಮಗೆ ಮೊಬಿಲಿಟಿಗೆ ಒಂದೆರಡು ವೆಹಿಕಲ್ ಬೇಕಂತ ಹೇಳಿ ನಾವು ರಿಕ್ವೆಸ್ಟ್ ಮಾಡಿದಾಗ ಇಮಿಡಿಯೇಟ್ ಆಗಿ ಸರಿ ಅಂತ ಹೇಳಿ ಅತಿ ಕಡಿಮೆ ಸಮಯದಲ್ಲಿ ವೆಹಿಕಲ್ಸ್ ನಮಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇವತ್ತು ಈ ಆದ ಡಿಲೇ ಕೂಡ ನಾವು 1 ವಾರ ನಮ್ಮ ಆಫೀಸಿಂದ ಪರ್ಮಿಷನ್ ತಗೊಳ್ಳಿಕ್ಕೆ ಅದರಿಂದಾಗಿದೆ. ಬಹಳ ಇಷ್ಟು ವೇಗವಾಗಿ ನಮಗೆ ಈ ರೀತಿ ಪೊಲೀಸ್ ಮೊಬಿಲಿಟಿ ಜಾಸ್ತಿ ಮಾಡಲಿಕ್ಕೆ ವೆಹಿಕಲ್ಸ್ ಕೊಟ್ಟಂತ DCC ಬ್ಯಾಂಕ್ಗೆ ಧನ್ಯವಾದಗಳು ತಿಳಿಸ್ತೇನೆ. ಪೊಲೀಸಲ್ಲಿ ಯಾವಾಗಲೂ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಎಫಿಷಿಯನ್ಸಿ ಡಿಪೆಂಡ್ ಆಗೋದು ನಮ್ಮ ಮೊಬಿಲಿಟಿ ಮೇಲೆ. ನಾವು ಯಾವಾಗಲೂ ಕೂಡ ಇಲ್ಲಿ ನಾವು ಮಂಗಳೂರಲ್ಲಿ ನೋಡಿದ್ರು ಕೂಡ ಸುಮಾರು ಒಂದು 21 ವೆಹಿಕಲ್ಸ್ ನಾವು ಇಮಿಡಿಯೇಟ್ ರೆಸ್ಪಾನ್ಸ್ ಆಗಿ ERSS ವೆಹಿಕಲ್ಸ್ ಇಟ್ಕೊಳ್ಳಿ ಪೊಲೀಸಲ್ಲಿ ಅಂತ ಕರಿತೀವಿ. ಇಲ್ಲಿ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಬಂದ್ರೆ ಮೋಸ್ಟ್ ಆಫ್ ದಟ್ ಲೇಡೀಸ್ ಕೊಡೋ ಸಮಸ್ಯೆ ನಮ್ಮ 112 ಯಾರು ಕಾಲ್ ಮಾಡಿದಾಗ ನಮ್ಮ ಹತ್ರ ರೆಸ್ಪಾನ್ಸ್ ಸದ್ಯಕ್ಕೆ 6 ರಿಂದ 7 ನಿಮಿಷ ಮಧ್ಯದಲ್ಲಿ ನಡೀತಾ ಇದೆ ಡೈಲಿ ಕೂಡ. ಸೊ ಅದು ನಾವು ನಂಬರ್ ಆಫ್ ವೆಹಿಕಲ್ಸ್, ಆಫೀಸರ್ಸ್, ನಮ್ಮ ಕಂಟ್ರೋಲ್ ರೂಮ್ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡ್ತಾ ಹೋದಾಗ ಅದು ಜಾಸ್ತಿ ಆಗ್ತಾ ಬರ್ತದೆ. ಸೊ ಇದು ರೂರಲ್ ಏರಿಯಾಸ್ ಅಲ್ಲಿ 15 ಮಿನಿಟ್ಸ್ ವರೆಗೂ ಇದೆ. ಸಿಟಿಯಲ್ಲಿ
6 to 7 minutes ಮಧ್ಯೆ ಇದೆ. ನಾವು ಯಾವಾಗಲೂ ಕೂಡ ಈ ರೆಸ್ಪಾನ್ಸ್ ಟೈಮ್ ಜಾಸ್ತಿ ಮಾಡಬೇಕಂತ ನೋಡ್ತಾ ಇದ್ವಿ. ಸೊ ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಕ್ಕೆ ಸಹಕಾರ ಕೊಟ್ಟು ಈ ಟೈಮ್ ಕಡಿಮೆ ಮಾಡಲಿಕ್ಕೆ ಮತ್ತು ಪಬ್ಲಿಕ್ ನಾವು ಸರ್ವಿಸಿನ ಚೆನ್ನಾಗಿ ಕೊಡಲಿಕ್ಕೆ ಸಹಾಯ ಮಾಡ್ತಿದ್ದಕ್ಕೆ ಧನ್ಯವಾದಗಳು ತಿಳಿಸ್ತೇನೆ. ಮೊಬಿಲಿಟಿ ಬಗ್ಗೆ ಒಂದು ಚಿಕ್ಕ ವಿಷಯ, ನನಗೆ ಫಸ್ಟ್ ವೆಹಿಕಲ್ಸ್ ಇಂಪಾರ್ಟೆನ್ಸ್ ಮೊದಲು ಗೊತ್ತಿಲ್ಲ ಯಾಕೆ ಅಂತ. ಯಾವಾಗ ನಾವು ಸರ್ವಿಸಲ್ಲಿ ಸೇರಿ ಫಸ್ಟ್ ಬಂದಿದ್ದಾಗ ಯಾರೋ ಒಬ್ಬರನ್ನ ಸ್ಮಗ್ಲರ್ ಇಟ್ಕೋಬೇಕಂತೇಳಿ SP ಅವ್ರು ಹೇಳಿರ್ತಾರೆ. ನಾನು ಸರ್ವಿಸ್ ಪ್ರೊಬೇಷನ್ ಇದ್ದೆ ಗಾಡಿಯಲ್ಲಿ. ಸೊ ಅವ್ರು ಹಾಕೊಂಡು ಹೋಗ್ತಾ ಇದ್ರು ಗಾಡಿಯಲ್ಲಿ. ಇಟ್ಕೊಂಡ ತಕ್ಷಣ ಗಾಡಿಯಲ್ಲಿ ಕೂತ್ಕೊಂಡು ಡ್ರೈವರ್ ಗಾಡಿ ತೆಗೀರಲ್ಲ. ಅವನು ಹೋಗ್ತಾ ಇದ್ದಾನೆ, ಈ ಗಾಡಿ ಓಡಿಸ್ತಾ ಇದ್ದಾನೆ ಡ್ರೈವರ್. ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ ಇಬ್ಬರು. ಏನಂತ ಹೇಳಿದ್ರೆ ನಮ್ಮ ಗಾಡಿ ಮ್ಯಾಕ್ಸಿಮಮ್ ಸ್ಪೀಡ್ 80 ಸರ್, ಅವನು 120 ಹೋಗ್ತಾ ಇದ್ದಾನೆ, ಇಳಿಯಕ್ಕಾಗಲ್ಲ ಅಂತ ಹೇಳ್ಬಿಟ್ರು ಅವರು. ಆಮೇಲೆ ಬೇರೆ ಕಡೆ ಚೆಕ್ ಪೋಸ್ಟ್ ಹಾಕೊಂಡು ಹಿಡಿದಿದ್ದೀನಿ. ಬಟ್ ಏನಂದ್ರೆ ಈಗ ಓವರ್ ಎ ಪೀರಿಯಡ್ ಆಫ್ 15 years ನಮ್ಮ ಸ್ಟೇಟ್ ಪೊಸಿಷನ್ ಬಹಳ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಪ್ರತಿಯೊಂದು ಕಡೆ ನಮ್ಮಲ್ಲಿ ಕೂಡ ಮೋರ್ ದೆನ್ 140 km ಸ್ಪೀಡ್ ಹೋಗುವಂತ ವೆಹಿಕಲ್ಸ್ ಆಲ್ಮೋಸ್ಟ್ ಒಂದು 40 ವೆಹಿಕಲ್ಸ್ ನಮ್ಮ ಇದರಲ್ಲಿದ್ದಾರೆ. ಉಳಿದಿದ್ದು ಕೂಡ ಕೆಪಾಸಿಟಿ ಸ್ವಲ್ಪ ಏಜ್ ಆಗಿದ್ದಾಗ ಇಟ್ ಗೋಸ್ ಅಪ್ ಟು 120 or something. ಯಾವಾಗಲೂ ಕೂಡ ಪಬ್ಲಿಕ್ಗೆ ಸಮಸ್ಯೆ ಬಂದಾಗ ಎಷ್ಟು ಬೇಗ ನಾವು ರೆಸ್ಪಾನ್ಸ್ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಪೊಲೀಸರು. ಅದಕ್ಕೆ ಸಪ್ರೇಟ್ ಆಗಿ ಇನ್ಸ್ಪೆಕ್ಟರ್, ನಮ್ಮ DCP ಲೆವೆಲ್ ಆಫೀಸರ್ ಎಲ್ಲ ವೆಹಿಕಲ್ಸ್ ಆಗಿ ನೋಡ್ಕೊಳ್ತಾರೆ. ನಮ್ಮ ಹ್ಯಾಂಡ್ಸ್ ಪಬ್ಲಿಕ್ಗೆ ಸರ್ವಿಸ್ ಮಾಡಲಿಕ್ಕೆ ನಮ್ಮ ಕೈಗಳನ್ನು ಸ್ಟ್ರೆಂಥನ್ ಮಾಡಿದಂತಹ DCC ಬ್ಯಾಂಕ್ಗೆ ಧನ್ಯವಾದಗಳು ತಿಳಿಸ್ತೀನಿ. ಥ್ಯಾಂಕ್ ಯು. ओके सो गुड मॉर्निंग एवरीबॉडी। मेरे साथ प्रॉब्लम ये है कि मैं राजस्थान का रहने वाला हूँ, जयपुर का, और अभी 4 महीने पहले ही कर्नाटक का प्रभारी बना हूँ नाबार्ड का। या तो हिंदी में बात कर सकता हूँ या इंग्लिश में बात कर सकता हूँ, लेकिन नेक्स्ट टाइम जब इस बैंक में आऊंगा तो कन्नड़ में बात करूँगा। बेसिकली बड़ा ही बहुत ही खुशनुमा माहौल है जिसे मैं समझ सकता हूँ। नाबार्ड के कर्नाटक के मुखिया होने के नाते अगर मैं देखूं कोऑपरेटिव बैंक को पूरे स्टेट में 21 कोऑपरेटिव बैंक हैं, 21 कोऑपरेटिव बैंक हैं, लेकिन इस तरीके का माहौल, इतना अच्छा माहौल, जो परम आदरणीय, जो हम पहले से भी जानते हैं, डॉक्टर राजीव कुमार साहब, 1-1.5 महीने पहले सर आपके प्रोग्राम में मैं नहीं आ पाया, उसके लिए क्षमा चाहता हूँ। आपका जो एक्चुअली हमारे जो एपेक्स लेवल बैंक के साथ बोर्ड में हमारी कभी कभी बात होती है और हम जानते हैं किस लेवल पे आप काम करते हैं, लेकिन ऐसा जो प्रोग्राम है, हम क्योंकि पूरे नेशनल लेवल पे कोऑपरेटिव बैंक के कार्यक्रम देखते रहते हैं किस तरीके से काम होता है, लेकिन ये एक हमारे लिए एक नया अनुभव है, जिसके लिए मैं सर आपको और आपकी पूरी टीम को, कोऑपरेटिव बैंक को, दक्षिण कन्नड़ा बैंक को बहुत बहुत शुभकामनाएं और बधाई देता हूँ। और ये बड़ा ही खुशी का मौका है कमिश्नर साहब, रेड्डी साहब, आपके लिए भी, कि ऐसा मौका शायद बहुत कम आपको मिला होगा। मेरे ख्याल की कोऑपरेटिव बैंक एक्चुअली स्कॉर्पियोज को अपने हमारे जो भी पुलिस पर्सनल्स हैं उनके काम के लिए दे पाए, ये बहुत बड़ा मौका है। ऐसे काम करने के लिए बैंक के अंदर बहुत ही जज्बा होना चाहिए, बहुत बड़े लेवल की सोच होनी चाहिए। इसका सोच बहुत बड़ी है। बेसिकली बैंक अपना बैंकिंग सिस्टम में काम करता है, अपने सदस्यों के लिए काम करता है, लेकिन इस तरीके से काम करना ये बहुत बड़ी बात है। इसके लिए ढेर सारी शुभकामनाएं, बधाई और नाबार्ड की तरफ से, CGM नाबार्ड की तरफ से आप सभी को। मेरा ये मानना है कि जो हमारे डॉक्टर राजीव कुमार साहब जो काम कर रहे हैं, जिस तरीके से उनका जो व्यक्तित्व है, मैं समझता हूँ अपनी पूरी जिंदगी उन्होंने कोऑपरेटिव सेक्टर में लगाई है और इस बैंक को जिस लेवल पे लेके, मैं बताऊं आपको, इंडिया में लगभग 351 DCCBs हैं इस तरीके के, लेकिन इतने बड़े लेवल का कोई कोऑपरेटिव बैंक इंडिया में नहीं, ये मैं आपको बताऊं, क्योंकि मुझे पूरा देश का कोऑपरेटिव बैंक का अनुभव है, मैं जानता हूँ। तो सर आपको बहुत बहुत बधाई, इस लेवल पे आप जो बैंकिंग सेक्टर में काम कर रहे हैं, और ये जो जिस तरीके से आपने जो मोबिलाइजेशन किया है सर इस पर्टिकुलर इस क्षेत्र में, हमारे जो कोस्टल रीजन में,
आपकी वजह से कर्नाटक में तो पूरे कर्नाटक में एक रेवोल्यूशन कोऑपरेटिव सेक्टर पूरे इंडिया में बेस्ट कर्नाटक का है। मैं आपको ये बताना चाहता हूँ यहाँ पे, और जिसमें डॉक्टर साहब का रोल बहुत बड़ा है, और ये मानता हूँ कि जब आपका रोल बड़ा है तो और भी आप बड़ा काम करते रहेंगे। आज इस तरीके से ये भी एक बहुत बड़ा काम जो आप कर रहे हैं, मेरी ढेर सारी शुभकामनाएं। और मैं 2 दिवसीय दौरे पर हूँ यहाँ पे। आज इस जिले में बहुत सारे काम देखने होते हैं। नाबार्ड का एक बड़ा रोल है, सरकार के साथ मिलकर, बैंक के साथ मिलकर, सभी के साथ मिलकर करना होता है। तो कुछ कामों को देखना है, आपके बैंक के साथ भी और चर्चा करेंगे सर दिन में, कुछ और भी जगह पे देखना है काम। आज हमें यहाँ पे बुलाया, हमें इस कार्यक्रम में मौका दिया मुझे आप सभी के साथ रूबरू होने के लिए, बात करने के लिए, उसके लिए बहुत बहुत धन्यवाद। थैंक यू वेरी मच। ವೇದಿಕೆಯಲ್ಲಿರುವಂತ ಪೊಲೀಸ್ ಇಲಾಖೆಯ ಮುಖ್ಯ ಆಯುಕ್ತರು ಆಡಳಿತ ಸನ್ಮಾನ್ ಶ್ರೀ ಸುಧೀರ್ ಕುಮಾರ್ ಕೆಲಸ ಮಾಡಬೇಕು. ನಮ್ಮ ನಾಬಾರ್ಡ್ನವರು ಒಂದು ಸಮಿತಿಗಾಗಿ ಸಿಕ್ಕಿದ್ರು, ಅವ್ರು ನಮ್ಮ ಜೊತೆ ಬಂದ್ರು. ಅವರಿಗೂ ಇಂತಹ ಸಮಾರಂಭ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಎಲ್ಲಾ ಕಡೆ ಈ ಸಹಕಾರಿ ಬ್ಯಾಂಕ್ಗಳು ಎಲ್ಲ ಈ ರೀತಿಯಾಗಿ ಇಲಾಖೆಯೊಂದಿಗೆ ಸಹಕರಿಸಿ ಅವರ ಅಗತ್ಯತೆಯನ್ನು ಪೂರೈಸುವಲ್ಲಿ ಆ ಶ್ರಮ ಪಡ್ಬೇಕು ಅನ್ನುವಂಥದ್ದನ್ನು ಅವರಿಂದ ಹೇಳಿಸ್ಬೇಕಂತ ನಾನು ಭಾವಿಸ್ತೇನೆ. ಹಾಗಂತ ಹೇಳಿದ್ರೆ ಇವತ್ತು ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಬ್ಯಾಂಕಿಂಗ್ ನ ತವರು ಅಂತ ಒಂದು ಕಾಲದಲ್ಲಿ ಹೇಳ್ತಿದ್ರು. ಈ ವಿಜಯ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಕೆನರಾ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್ ಇದೆಲ್ಲ ಇಲ್ಲಿ ಹುಟ್ಟಿದ್ರು. ಆದ್ರೆ ಇವತ್ತು ಈ ಬ್ಯಾಂಕ್ಗಳೆಲ್ಲ ಬೋರ್ಡ್ಗಳಿಗೆ ಕಾಣ್ತಾ ಇಲ್ಲ. ಸಿಂಡಿಕೇಟ್ ಬ್ಯಾಂಕ್ ಇಲ್ಲ, ವಿಜಯ ಬ್ಯಾಂಕ್ ಇಲ್ಲ, ಕಾರ್ಪೊರೇಷನ್ ಬ್ಯಾಂಕ್ ಇಲ್ಲ. ಒಂದರಲ್ಲಿ ಒಂದು ಹೊಂದಿಕೊಂಡು ಹೋಗ್ತಾ ಇದ್ದೇವೆ ಮತ್ತು ಬೇರೆ ಬೇರೆ ಭಾಗದಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಆದ್ರೆ ಸಹಕಾರಿ ಬ್ಯಾಂಕ್ಗಳು, ಕೋಆಪರೇಟಿವ್ ಬ್ಯಾಂಕ್ ಅವರು ಜನರೊಂದಿಗೆ ಬೆರೆತು ಜನರಿಗೆ ಬೇಕಾದಂತ ಸೌಲಭ್ಯಗಳನ್ನು ಕೊಟ್ಟು ಅವರಿಗೆ ಬೇಕಾದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಜನರ ಬ್ಯಾಂಕ್ ಆಗಿ ಸಹಕಾರಿ ಬ್ಯಾಂಕ್ಗಳು ಕೆಲಸ ಮಾಡ್ತಾ ಇದೆ. ಇವತ್ತು ಮಹಿಳೆಯರಿಗೆ ವಿಶೇಷವಾಗಿ ನಾವು ಮಹಿಳೆಯರಿಗೆ ಒತ್ತು ಕೊಟ್ಟು ಈ ಸ್ವಸಹಾಯ ಗುಂಪುಗಳನ್ನು ರಚಿಸಿದ್ದಾರೆ. ಮೇ 10ನೇ ತಾರೀಕಂದು ನಮ್ಮ ಸ್ವಸಹಾಯ ಗುಂಪುಗಳ 25ನೇ ವರ್ಷದ ಒಂದು ಸಮಾರಂಭ ನಡೆದಿದೆ. ಅದಕ್ಕೆ ಪೊಲೀಸ್ ಇಲಾಖೆಯವರು ಕೊಟ್ಟಂತ ಸಹಕಾರವನ್ನು ನಾನು ಜೀವಮಾನದಲ್ಲಿ ಎಂದೂ ಯಾಕಂದ್ರೆ ನಾವೇನು ಕೇಳಿದ್ರು ಕೂಡ ಸುಮಾರು 809 ಮಂದಿ ಸಿಬ್ಬಂದಿಯನ್ನು ಹಾಕಿ 3 ದಿವಸಗಳ ಕಾಲ ಅಲ್ಲೇ ಇತ್ತು. ಯಾವುದೇ ಒಂದು ಖರ್ಚುಕಿಚ್ಚು ಇಲ್ಲದೆ ಸಮಾರಂಭ ಯಶಸ್ವಿಯಾಗಿ ನಡೆಸುವಂತೆ ಮಾಡಿಸಿಕೊಟ್ಟವರು ನಮ್ಮ ಪೊಲೀಸ್ ಇಲಾಖೆ. ಅವರಿಗೆ ನನ್ನ ಮನದಾಳದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಾವು ದೇಶದ ಭದ್ರತೆಗಾಗಿ ನಮ್ಮ ಸೈನಿಕರು ಇರ್ತಾರೆ, ಆದ್ರೆ ರಾಜ್ಯದ ನಮ್ಮ ಜನರ ನಾಗರಿಕರ ರಕ್ಷಣೆಗೆ ಮಾಡೋದು ಪೊಲೀಸ್ನವರು ಅಂತ. ಹಾಗಾಗಿ ನಾವು ಪೊಲೀಸ್ನವರಿಗೆ ಒಂದು ನಮ್ಗೆಲ್ಲ ಕೆಲಸದ ಟೈಮ್ ಇರ್ತದೆ, ಬೆಳಿಗ್ಗೆ 10 ಗಂಟೆಯಿಂದ ಅಥವಾ 5 ಗಂಟೆ. ಪೊಲೀಸ್ನವರಿಗೆ ಅದು ಟೈಮಿಂಗ್ ಅಂತ ಹೇಳೇ ಇಲ್ಲ. ಅವ್ರು ಹಾಗೆ ಹೇಳಿದ್ರು, ಹಿಡಿಲಿಕ್ಕೆ ಹೋಗುವಾಗ 120 ಕಿಲೋಮೀಟರ್ ವೇಗದಲ್ಲಿ ಜೀಪ್ ಹೋಗ್ಲಿಲ್ಲ ಅಂತ ಹೇಳಿ. ಅಂದ್ರೆ ಹೋಗುವಂತೆ ಮಾಡುವಂತ ಕೆಲಸ ನಮ್ಮ ಸಮಾಜದ ನಾಗರಿಕರಿಗೆ ಇರಬೇಕು. ನಾವು ಕೂಡ ಅವರ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕು. ಆಗ ಮಾತ್ರ ಅವರು ಜನರಿಗಾಗಿ ಕೆಲಸ ಮಾಡ್ತಾರೆ. ಅವರಿಗೆ ಟೈಮಿಂಗ್ ಇಲ್ಲ, ರಜೆ ಇಲ್ಲ ಎಲ್ಲ. ಅದನ್ನು ನಾವು ಗಮನಿಸಿ ಇಲಾಖೆಗೆ ಅವರು ಕೇಳಿಕೊಂಡಾಗ 2 ಸ್ಕಾರ್ಪಿಯೋ ಜೀಪ್ಗಳನ್ನು ಕೇಳಿದ್ದಾರೆ. ಅದನ್ನು ನಾವು ಇವತ್ತು ಸಿಎಂ ನಬಾರ್ಡ್ ಸಿಎಂ ರವರ ಎದುರುಗಡೆ ಅವರಿಗೆ ಹಸ್ತಾಂತರಿಸ್ತಾ ಇದ್ದೇವೆ. ಅವರ ಇಲಾಖೆಗೆ ಧನ್ಯವಾದ ಸಲ್ಲಿಸುತ್ತೆ. ನಾವು ಸದಾ ಅವರ ಇಲಾಖೆಯೊಂದಿಗೆ ಇನ್ನು ಮುಂದೆ ಕೂಡ ಇದ್ದೇವೆ ಅಂತ ಹೇಳ್ಕೊಂಡು ನಾನು ತಮಗೆಲ್ಲರಿಗೂ ಶುಭ ಕೋರಿ ಇನ್ನು ಮುಂದೆ ಕೂಡ ನಿಮ್ಮ ಜೊತೆ ಇದ್ದೇವೆ ಅಂತ ಮಾತನ್ನು ಹೇಳ್ಕೊಂಡು ಇದೀಗ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಪೊಲೀಸ್ ಇಲಾಖೆಗೆ ಹಸ್ತಾಂತರ ಕಾರ್ಯಕ್ರಮ ಅಧಿಕೃತವಾಗಿ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾಗಿರುವಂತಹ ರಾಜೇಂದ್ರ ಕುಮಾರ್ ಉಪಸ್ಥಿತಿಯಲ್ಲಿ ಜೊತೆಯಾಗಿ ಶಾಸಕರು ಸುರೇಂದ್ರ ಬಾಬು ಈ ಒಂದು ವಾಹನದ
ಈ ಅಂದ್ರೆ ಸನ್ಮಾನ್ಯ ಶ್ರೀ ಸುದೀಪ್ ಕುಮಾರ್ ಅವರಿಗೆ ದಕ್ಷಿಣ ಜಿಲ್ಲಾ ಕೇಂದ್ರ ರಾಜೇಶ ಕೈ ಅಡ್ಡದೆ ಪೋಚಿ ಕೂಡ ಮುಂದಿನ ಕೈ ಅಡ್ಡ ಹೋಯ್ತು ರಾಜೇಶ್ ಆರಕ್ಷಕರು ಅವರ ಮುಖಾಂತರ ಇಂದು ದಕ್ಷಿಣ ಜಿಲ್ಲಾ ಕೇಂದ್ರ ಸಹಕಾರಿ ಸಹಕಾರಿ ಕ್ಷೇತ್ರದ ಸಾಧನೆ ಕೂಡ ಸ್ಫೂರ್ತಿಯಾಗಬೇಕು ಅನ್ನುವಂತ ಒಂದು ಒಳ್ಳೆಯ ಸಂದೇಶ ಪೊಲೀಸ್ ಇಲಾಖೆಗೆ ಹಸ್ತಾಂತರಗೊಂಡಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ವಾಹನದ ಈ ಹಸ್ತಾಂತರದಲ್ಲಿ ನಮ್ಮೊಂದಿಗೆ ಭಾಗವಹಿಸಿದಾಗ ನಬಾರ್ಡ್ ಸಂಸ್ಥೆಯ ಒಳ್ಳೆಯ ಮುಖ್ಯ ಪ್ರಧಾನ ವಹಿಸಿಕೊಳ್ಳಲಾಗಿದ್ದ ಸುರೇಂದ್ರ ಬಾಬುಜಿ ಅವರಿಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಇದರ ಸ್ವಚ್ಛ ಮತ್ತು ಪ್ರಾಮಾಣಿಕ ಅಧಿಕಾರಿಯನ್ನು ಇಟ್ಟುಕೊಂಡಿರುವಂತಹ ಸುದೀಪ್ ಕುಮಾರ್ ಅವರು ಈ ವಾಹನ ಇಲಾಖೆಯ ವಾಹನವಾಗಿ ಕಾನೂನುಬದ್ಧವಾಗಿ ದಕ್ಷಿಣ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಇಲಾಖೆಗೆ ಅರ್ಪಣೆಗೊಂಡಿದೆ. ಈ ಸಂದರ್ಭದಲ್ಲಿ ನಮ್ಮ ನಿಮ್ಮೆಲ್ಲರ ಅಭಿಮಾನದ ಅಧಿಕಾರಿ ವರ್ಗದವರನ್ನ ಎಲ್ಲ ಗೌರವಾನ್ವಿತ ನಿರ್ದೇಶಕರನ್ನ ಇಲ್ಲಿಂದ ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಪೊಲೀಸ್ ಇಲಾಖೆ ಏರ್ಪಡಿಸಿರುವಂತ ನವೋದಯ ಸ್ವಸಹಾಯ ಸಂಘದ ಎಲ್ಲ ನಮ್ಮ ಸಹೋದರ ಸಹೋದರಿಯರಿಗೆ ಅತ್ಯಂತ ಪ್ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಜೊತೆಯಾಗಿ ಕಾರ್ಯಕ್ರಮದ ಮುಖ್ಯ ಆತಿಥ್ಯದಲ್ಲಿ ನಮ್ಮೊಂದಿಗಿದ್ದಂತ ಮಾನ್ಯ ವಿನಯ್ ಕುಮಾರ್ ಸೂರಗಿ ಅವರು ಕೂಡ ಅತ್ಯಂತ ಗೌರವದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಿಸುವಂತ ಕೂಡ ಪ್ರೀತಿಯ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಇದು ಜನಾದರಣೀಯ ಮತ್ತು ಮಾದರಿಯಾಗುತ್ತಿದೆ ಅನ್ನುವಂತ ಮಾತಿನೊಂದಿಗೆ ಇಂದಿನ ಈ ಶುಭ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಬೆಂಗಳೂರು ನಗರ ಪೊಲೀಸ್ ಇಲಾಖೆ ಹಸ್ತಾಂತರ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ಭಾಗವಹಿಸಿರುವುದರಿಂದ ಪತ್ರಿಕಾ ಮಾಧ್ಯಮದ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.